واعف عنا واغفر لنا وارحمنا أنت مولانا فانصرنا على القوم الكافرين. ಜನಾಬ್ ಯು.ಎ. ಅಬ್ದುಲ್ ಕರೀಂ ಅಧ್ಯಕ್ಷರು ಜಮಾತೆ ಇಸ್ಲಾಮಿ ಉಳ್ಳಾಳ ಶಾಖೆ, ಇವರನ್ನು ನಾನು ಪ್ರೀತಿಪೂರ್ವಕ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಇಂದಿನ ಮತ್ತೋರ್ವ ಮುಖ್ಯ ಅತಿಥಿ ಶ್ರೀ ವಿದ್ಯಾಧರ ಶೆಟ್ಟಿ, ನಿರ್ದೇಶಕರು ಹೊಸಕೂರ ಕೊಲ್ಯ, ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಕೂಡ ವೇದಿಕೆ ಕಡೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ಸನ್ಮಾರ್ಗ ವಾರಪತ್ರಿಕೆ ಇದರ ಸಂಪಾದಕರಾಗಿರುವಂತಹ ಅಬ್ದುಲ್ ಖಾದರ್ ಮುಖೀಲ ಇನ್ನೇನು ಕೆಲವು ನಿಮಿಷಗಳಲ್ಲಿ ನಮ್ಮನ್ನು ಸೇರಲಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ನಾನು ಅವರನ್ನು ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ಅವರನ್ನು ಬರಮಾಡಿದ್ದೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಅಸ್ಸಲಾತು ವಸ್ಸಲಾಮು ಅಲಾ ಸಯ್ಯಿದಿಲ್ ಅಮೀನ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್, ಅಮ್ಮಾ ಬಅದ್. ಸರ್ವಸ್ಥಿತಿಗಳು, ಸರ್ವಲೋಕದ ಸೃಷ್ಟಿಕರ್ತನು, ಪರಿಪಾಲಕನು, ನಮ್ಮೆಲ್ಲರ ಒಡೆಯನು, ಅನ್ನದಾತನು, ಸರ್ವಶ್ರೇಷ್ಠನಾದ ಏಕೈಕ ದೇವನಿಗೆ ಆತನ ಅನನ್ಯ ಅನುಗ್ರಹ ಭೂಮುಖಕ್ಕೆ ಮನುಷ್ಯನ ಸನ್ಮಾರ್ಗ, ಮನುಷ್ಯನ ಮಾನವರ ಶಾಂತಿ ಸಮೃದ್ಧಿಗಾಗಿ ಕಳಿಸಲ್ಪಟ್ಟಂತಹ ಎಲ್ಲ ಪ್ರವಾದಿಗಳ ಪಥದ ಪುಣ್ಯಪುರುಷರ, ಸಜ್ಜನರ ಹಾಗೆ ಸಾಧು ಸಂತರ ಮೇಲೆ ಸದಾ ವರ್ಷಗಳು. ಜಮಾತ್ ಇಸ್ಲಾಮಿ ಹಿಂದ್ ಕಳೆದ ನವೆಂಬರ್ 30 ರಾಜ್ಯದಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ಸೀರತ್ ಅಭಿಯಾನವನ್ನು ರಾಜ್ಯದಾದ್ಯಂತ ಹಲವಾರು ಕಾರ್ಯಕ್ರಮವನ್ನು ಕೈಗೊಂಡಿದ್ದ ಆ ಸಂದರ್ಭದಲ್ಲಿ ಶಾಲೆಗಳಿಗೆ, ಕಾಲೇಜುಗಳಿಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ಪರಿಚಯದ ಪುಸ್ತಕ, ಅಧ್ಯಾಪಕಿ ವೃಂದದವರಿಗೆ ನನ್ನ ದೃಷ್ಟಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬಂತಹ ಒಂದು ಪ್ರಬಂಧ ಸ್ಪರ್ಧೆ, ಕಾಲೇಜ್ ಮಟ್ಟದಲ್ಲಿ ಸ್ಟೂಡೆಂಟ್ಸ್ಗಳಿಗೆ, ಶಿಕ್ಷಕಿಯರಿಗೆ ಹಾಗೆ ವಿದ್ಯಾರ್ಥಿನಿಗಳಿಗೆ ನನ್ನ ದೃಷ್ಟಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಬಗ್ಗೆ ಒಂದು ಭಾಷಣ ಸ್ಪರ್ಧೆಯನ್ನು ಕೈಗೊಂಡಿದ್ದೆ. ಬೇರೆ ಬೇರೆ ವಿಶಿಷ್ಟವಾದ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಮಾಡಿತ್ತು. ನಿಮಗೆ ಈಗಾಗಲೇ ಗೊತ್ತಿರ್ಬೋದು, ಕಳೆದ ವಾರ ಮಂಗಳೂರಿನ IMA ಹಾಲ್ನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಬರೆದ ಪ್ರಬಂಧ ಸ್ಪರ್ಧೆಯ ಒಂದು ಬಹುಮಾನ ವಿತರಣವನ್ನು ನಾವು ಕಂಡಿರ್ಬೋದು. ಆ ಸಂದರ್ಭದಲ್ಲಿ ಸನ್ಮಾರ್ಗದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸೀರತ್ನ ಬಗ್ಗೆ ಒಂದು ಕ್ವಿಜ್ ಕಾಂಪಿಟೇಷನ್ ಕೂಡ ಇಟ್ಟಿದ್ದರು. ಆ ಸಂದರ್ಭದಲ್ಲಿ ಅದರ ಬಹುಮಾನ ವಿತರಣೆ ಕೂಡ ಆ ಸಂದರ್ಭದಲ್ಲಿ ಆಗಿತ್ತು. ಜಮಾತ್ ಇಸ್ಲಾಮಿ ಇಂತಹ ಅಭಿಯಾನವನ್ನು ಕೈಗೊಳ್ಳುವ ಮುಖ್ಯ ಉದ್ದೇಶ ಏನೆಂದರೆ ಜನರಿಗೆ ನೈಜ ಧರ್ಮ ಅರಿಯಬೇಕು ಎಂಬುದೇ. ಧರ್ಮವನ್ನು ಹಲವಾರು ಧರ್ಮಗಳಿವೆ, ಪ್ರಮುಖವಾದ ಧರ್ಮಗಳು. ಎಲ್ಲ ಧರ್ಮಗಳು ಎಲ್ಲ ಜನರ ಎದುರಲ್ಲಿ ತೆರೆಯಲ್ಪಡಬೇಕು. ಯಾವುದೇ ಒಂದು ಧರ್ಮವು ನಿಗೂಢವಾಗಿರಬಾರದು. ಅದು ಇಸ್ಲಾಂ ಆಗಿರ್ಬೋದು, ಹಿಂದೂ ಧರ್ಮವಾಗಿರ್ಬೋದು, ಕ್ರೈಸ್ತ ಧರ್ಮವಾಗಿರ್ಬೋದು, ಬೌದ್ಧ ಧರ್ಮವಾಗಿರ್ಬೋದು, ಯಾವುದೇ ಧರ್ಮ, ಜೈನ ಧರ್ಮವಾಗಿರ್ಬೋದು, ಎಲ್ಲ ಧರ್ಮಗಳು ಜನರ ಎದುರಲ್ಲಿ ತೆರೆಯಲ್ಪಡಬೇಕು. ಇಲ್ಲದ್ರೆ ಏನಾಗ್ತದೆ ಅಂದರೆ ಈಗಾಗುವ ಅನಾಹುತಗಳೆಲ್ಲ ಇದೇ ಮುಖ್ಯ ನಿಜ ಕಾರಣ. ಆ್ಯಕ್ಚುಲಿ ಧರ್ಮ ಎಂದರೆ ಏನೆಂದರೆ ನಮಗೆ ಪರಿಚಯ ಇಲ್ಲ. ಧರ್ಮದ ಮಹಾಪುರುಷರು ಯಾರು ಎಂಬುದರ ಬಗ್ಗೆ ನಮಗೆ ಪರಿಚಯ ಇಲ್ಲ. ನಾವು ಮಹಾಪುರುಷರ ಜನ್ಮದಿನಾಚರಣೆ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಸಮುದಾಯದಲ್ಲಿ. ಯಾವುದೇ ಒಂದು ಸಮುದಾಯದ ಪ್ರಶ್ನೆ ಅಲ್ಲ. ಧರ್ಮಗಳ ಮಹಾಪುರುಷರ ದೊಡ್ಡ ದೊಡ್ಡ
ದಿನಾಚರಣೆಯನ್ನು ಮಾಡ್ತೇವೆ. ಆದರೆ ಯಾವುದೇ ಧರ್ಮದ ಮಹಾಪುರುಷರ ಪರಿಚಯವನ್ನು ನಾವು ಮಾಡುವುದಿಲ್ಲ. ದೊಡ್ಡ ಒಂದು ದುರಂತ. ಟಿವಿಯಲ್ಲಿ ಬರುವ ಚರ್ಚೆಯಲ್ಲಿ ಕೆಲವಾರು ಅವಾಂತರಗಳು ನಡೆಯುವುದರಿಂದ ನಮಗೆ ಗೊತ್ತಿರ್ಬೋದು. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ನಡೆದಂತಹ ಒಂದು ಚರ್ಚೆಗಳನ್ನು ಕಾಣಬಹುದು. ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಧರ್ಮಗಳು, ಅದರ ಧರ್ಮ ಮಹಾಪುರುಷರುಗಳು ಜನರಿಗೆ ಪರಿಚಯ ಇಲ್ಲ. ನಾವು ಧರ್ಮವನ್ನು ಏನು ಭಾವಿಸ್ತೇವೆ, ಕೆಲವಾರು ಆಚರಣೆಗಳನ್ನು ಮಾಡ್ತಾ ಇದ್ದೇವೆ. ಅದರ ನೈಜ ತಿರುಳನ್ನು ನಮಗೆ ತಿಳಿದು ಬರುವುದಿಲ್ಲ. ಧರ್ಮ ಎಂದರೆ ಯಾವುದೇ ಧರ್ಮವನ್ನು ತೆಗಳುವಂಥ ಕೆಲಸ ಮಾಡುವುದು. ಎಲ್ಲ ಧರ್ಮಗಳು ಮತ್ತೊಂದು ಧರ್ಮಕ್ಕೆ ರೆಸ್ಪೆಕ್ಟ್ ಕಲಿಸ್ತವೆ. ಎಲ್ಲ ಧರ್ಮಗಳು ಪವಿತ್ರಗಳಲ್ಲಿ ಬಹಳ ಸ್ಪಷ್ಟವಾಗಿ ಅದಿದೆ. ಬೇರೆ ಧರ್ಮಗಳ ಯಾವುದೇ ಚಿಹ್ನೆಗಳು, ಯಾವುದೇ ಮಹಾಪುರುಷರ ಯಾವುದೇ ವಿಷಯಗಳ ಬಗ್ಗೆ ನೀವು ಅಪಹಾಸ್ಯದ ಮಾತು ಬರಬಾರದು. ಅದು ಅಪಹಾಸ್ಯ ಮಾತು ಬರುವುದು ಅದು ಧರ್ಮ ಪ್ರಕಾರವಾಗಿ ಅಪರಾಧವಾಗಿದೆ. ಧಾರ್ಮಿಕ ನಂಬಿಕೆ ಪ್ರಕಾರವೇ ಅದು ಅಪರಾಧ. ಅದಕ್ಕಿಂತ ದೊಡ್ಡ ಅಪರಾಧವಿದೆ. ಯಾಕೆಂದರೆ ಇಂತಹ ಒಂದು ಘಟನೆ ಅಥವಾ ಮಾತುಗಾರಿಕೆ ಬರುವುದರ ಮುಖಾಂತರ ಏನಾಗ್ತದೆ ಅಂದರೆ ಜನ ಜೀವನದಲ್ಲಿ ಅಶಾಂತಿಗಳು, ಗೊಂದಲಗಳಾಗ್ತದೆ. ಇದಕ್ಕೆ ಮುಖ್ಯ ಕಾರಣ ಇದೆ, ಧರ್ಮದ ಹೆಸರಿನಲ್ಲಿ ಅತಿ ಹೆಚ್ಚು ಸ್ವಾರ್ಥಿಗಳಿದ್ದಾರೆ. ಧರ್ಮದ ಹೆಸರಿನಲ್ಲಿ ತಮ್ಮ ಬೇಳೆಗಳನ್ನು ಬೇಯಿಸುವಂತಹ ಬಹಳಷ್ಟು ಸ್ವಾರ್ಥಿಗಳು ಎಲ್ಲ ಧರ್ಮದಲ್ಲಿ ಇದೆ. ಯಾವುದೇ ಒಂದು ಧರ್ಮ ಅಲ್ಲ ಇದಕ್ಕೆ ಸೀಮಿತ ಅಲ್ಲ. ಎಲ್ಲ ಧರ್ಮಗಳ ಅಪವಾದವಿದೆ. ಆದ್ದರಿಂದ ನೈಜ ಧರ್ಮದ ರಕ್ಷಣೆ ಆಗಲೇಬೇಕು. ಈ ಧರ್ಮ ರಕ್ಷಣೆ ಎಂದರೆ ಏನು? ನಾವು ಭಾವಿಸುವ ಧರ್ಮ ರಕ್ಷಣೆ ಎಂದರೆ ಧರ್ಮವನ್ನು ರಕ್ಷಿಸಬೇಕೆಂದಿಲ್ಲ, ಅದು ದೇವರನ್ನು ರಕ್ಷಿಸ್ತಾನೆ. ಅದರದ್ದು ಯಾಕೆ ಧರ್ಮವನ್ನು ಕೊಟ್ಟದ್ದು ದೇವರು. ಅದು ಧರ್ಮವಾಗಿರ್ಬೋದು, ಭಾಷೆಗಳಾಗಿರ್ಬೋದು, ಬಣ್ಣಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅದೆಲ್ಲವನ್ನು ಕೊಟ್ಟವನು ನಮ್ಮ ದೇವರು. ಅದಕ್ಕಾಗಿ ಗಲಭೆ ಮಾಡುವಂಥ ಅಗತ್ಯ ಇಲ್ಲ, ಅದನ್ನು ರಕ್ಷಿಸುವಂಥ ಅವಶ್ಯ ಇಲ್ಲ. ಧರ್ಮವು ನಮ್ಮನ್ನು ರಕ್ಷಿಸಬೇಕು. ಧರ್ಮವು ನಮ್ಮನ್ನು ರಕ್ಷಿಸುವುದು ಹೇಗೆಂದರೆ ಧರ್ಮದ ನೈಜ ತಿರುಳುಗಳು ನಮ್ಮ ಜೀವನದಲ್ಲಿ ಅಳವಡಿಸಲ್ಪಡಬೇಕು. ಇದು ಮುಖ್ಯವಾದ. ನಾವು ಸಣ್ಣದಿರುವಾಗ ಶಾಲೆಗೆ ಹೋದಾಗ ನಾನು ಕಲಿತಂಥ ದೊಡ್ಡ ಒಂದು ಮಾತಿದೆ, ದೇವ ಭಯವೇ ಜ್ಞಾನದ ಆರಂಭ. ಹಾಗಾದರೆ ಧರ್ಮದ ಮುಖ್ಯವಾದ ವಿಚಾರಗಳೇನು? ದೇವನನ್ನು ಅರಿತು ಅವನಿಗೆ ಭಯಪಟ್ಟು ಅವನು ತೋರಿಸಿದ ಮಾರ್ಗದರ್ಶನದಲ್ಲಿ ನನ್ನ ಜೀವನವನ್ನು ಈ ಭೂಮಿಯಲ್ಲಿ ಕಲಿತ. ಒಂದು ವೇಳೆ ಧರ್ಮದ ಪ್ರೀತಿಯವರು, ಧರ್ಮದ ಬಗ್ಗೆ ಅತ್ಯಂತ ಅಭಿಮಾನ ಹೊಂದುವ ಜನರಿದ್ದಾರಲ್ಲ, ಅದಕ್ಕಾಗಿ ಎಲ್ಲ ಮಾಡಿರ್ತಾರೆ ಅವಂತರ. ನಾನು ಅವರಿಗೆ ಹೇಳುವುದೇನೆಂದರೆ, ನೀವು ಧರ್ಮವನ್ನು ಪ್ರಚಾರ ಮಾಡಬೇಕೆಂದೇನಿಲ್ಲ. ಆಟೋಮೆಟಿಕಲಿ ನನ್ನನ್ನು ಕಾಣುವಾಗ ಧರ್ಮ ಮಂದಟ್ಟಾಗಬೇಕು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೊಡ್ಡ ಸಂದೇಶ ಪ್ರಚಾರ ಏನೆಂದರೆ ಅವರನ್ನು ನೋಡಿದಾಗ ಧರ್ಮ ಪರಿಚಯ ಆಗ್ತಿತ್ತು. ಅವರಲ್ಲಿ ಬಂದು ಮಾತನಾಡಿದಾಗ ಜನರು ಧರ್ಮವನ್ನು ಅರಿಯುತ್ತಿದ್ದರು. ಅದೇ ಧರ್ಮ ಪ್ರಚಾರ. ನನ್ನ ಜೀವನ ಧರ್ಮ ಪ್ರಚಾರವಾಗಿದೆ, ನನ್ನ ಮಾತು ಧರ್ಮ ಪ್ರಚಾರವಾಗಿದೆ. ಜಮಾತ್ ಇಸ್ಲಾಮಿ ಇಂತಹ ಎಲ್ಲ ಕಾರ್ಯಕ್ರಮ ಮಾಡುವುದರ ಮುಖ್ಯ ಉದ್ದೇಶ ಏನೆಂದರೆ ಯಾವ ರೀತಿಯಲ್ಲಾದರೂ ಜನರಿಗೆ ನೈಜ ಧರ್ಮ ಅರ್ಥವಾಗಬೇಕು, ನೈಜ ಧರ್ಮದ ಪರಿಚಯ ಆಗಬೇಕು ಎಂಬುದೇ ಮುಖ್ಯ ಉದ್ದೇಶ, ಬೇರೆ ಯಾವುದೂ ಅಲ್ಲ. ಇದರಲ್ಲಿ ಯಾವುದೇ ಸ್ವಾರ್ಥಗಳಿಲ್ಲ. ಜಮಾತ್ ಇಸ್ಲಾಮಿ ಅದು ಅಭಿಯಾನಗಳ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಸಾಹಿತ್ಯಗಳ ಮುಖಾಂತರ, ಭಾಷಣಗಳ ಮುಖಾಂತರ, ವಿಚಾರಗೋಷ್ಠಿಗಳ ಮುಖಾಂತರ, ಸಾಪ್ತಾಹಿಕ ಕಾರ್ಯಕ್ರಮಗಳ ಮುಖಾಂತರ ಎಲ್ಲ ಸಂದರ್ಭದಲ್ಲೂ ನಾವು ಜಮಾತ್ ಇಸ್ಲಾಂ ಉದ್ದೇಶಿಸುವುದು ಎಲ್ಲ ಜನರಿಗೆ, ಎಲ್ಲ ಧರ್ಮ. ನೋಡಿ, ನೀವು ಇದೇ ಗ್ರಂಥಾಲಯವನ್ನು ನೀವು ತೆಗೆದರೆ ಇಲ್ಲಿ ಕೇವಲ ಇಸ್ಲಾಂ ಧರ್ಮದ ಮಾತ್ರ ಪುಸ್ತಕ ಇರುವುದು. ಎಲ್ಲ ಧರ್ಮಗಳ ಪರಿಚಯ ಪುಸ್ತಕ. ನೀವು ಆದರ್ಶ ಗ್ರಂಥಾಲಯಕ್ಕೆ ಬಂದರೆ ನಮ್ಮ ತೊಕ್ಕೊಟ್ಟು ಅಲ್ಲಿ ಒಳಗೆ ಬರುವಾಗಲೇ ಹಿಂದೂ ಧರ್ಮದ ಅತ್ಯಂತ ಉನ್ನತವಾದ ಕೃತಿಗಳನ್ನು ಕಾಣಬಹುದು. ಗೀತೆಯ ಧಾರೆಗಳು, ಭಗವದ್ಗೀತೆಗಳು, ಉಪನಿಷತ್ತುಗಳು. ಅದರ ಸ್ವಲ್ಪ ಮುಂದೆ ಹೋಗುವಾಗ ಕ್ರೈಸ್ತ ಧರ್ಮದ ಬೈಬಲ್ಗಳು, ಅದರ ಸ್ವಲ್ಪ ಮುಂದೆ ಹೋಗುವಾಗ ಇಸ್ಲಾಂನ ಪುಸ್ತಕಗಳು. ಇದರ ಅರ್ಥವೇನು? ಜಮಾತ್ ಇಸ್ಲಾಂ ಒಂದು ವೇಳೆ ನಿಮಗೆ ಕೇವಲ ಇಸ್ಲಾಮನ ಕೆಲಸ ಮಾಡಬೇಕು ಎಂಬುದಲ್ಲ, ಜನರ ಎಲ್ಲ ಧರ್ಮಗಳು ತೆರೆಯಲ್ಪಡಬೇಕು. ಆಗ ಮಾತ್ರ ಜನರಿಗೆ ನೈಜ ಧರ್ಮವನ್ನು ಅರಿಯಲಿಕ್ಕೆ ಸಾಧ್ಯವಾಗಬಹುದು.
ಅದೇ ಮುಖ್ಯ ಉದ್ದೇಶ. ಅದು ಕ್ವಿಜ್ ಕಾರ್ಯಕ್ರಮಗಳ ಮುಖಾಂತರವಾಗಿರ್ಬೋದು, ಕಾಂಬಿನೇಷನ್ ಕಾರ್ಯಕ್ರಮದ ಮುಖಾಂತರವಾಗಿರ್ಬೋದು, ಪ್ರಬಂಧ ಸ್ಪರ್ಧೆಯ ಮುಖಾಂತರವಾಗಿರ್ಬೋದು, ನಾವು ಮಾಡುವಂಥ ಕೆಲಸ ಯಾವ ರೀತಿಯದ್ದಾದರೂ ಮಹಾಪುರುಷರನ್ನು ಪರಿಚಯಗೊಳಿಸಬೇಕು, ಹಾಗೆ ಧರ್ಮವನ್ನು ನಿಜವಾಗಿ ಪರಿಚಯಗೊಳಿಸಬೇಕು ಎಂಬುದು ಇದರ ಉದ್ದೇಶ. ಎರಡನೇದಾಗಿ ಓದುವಿಕೆಯನ್ನು ನಾವು ಮುಂದುವರಿಸಬೇಕು. ಈಗ ನೋಡಿ, ಈಗ ದೊಡ್ಡ ಒಂದು ದುರಂತ ಎಂದರೆ ಜನರು ಕೇವಲ ಕೇಳುವವರು ಮತ್ತು ನೋಡುವವರು ಮಾತ್ರ ಆಗಿದ್ದಾರೆ, ಓದುವವರಾಗಿರಲಿಲ್ಲ. ಓದುವವರು ಇಲ್ಲ ಈಗ ನೋಡಿ. ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕರಿದ್ದ ಅವರು ಹೇಳ್ಬೋದು, ಸನ್ಮಾರ್ಗಗಳು ಮನೆ ಮನೆಗೆ ಹೋಗ್ತದೆ. ಕೆಲವು ಮನೆಗಳಿಗೆ ನಾವು ಅಭಿಯಾನದ ಸಂದರ್ಭದಲ್ಲಿ ಹೋದಾಗ ಅವರಿಷ್ಟು ಅಟ್ಟಿ ತರ್ತಾರೆ, ಅದು ಪೋಸ್ಟ್ನಲ್ಲಿ ಹೇಗೆ ಮಡಚಿದೆ ಹಾಗೆ ಇದೆ, ಅದು ತೆರೆಯುವುದು ಕೂಡ ಇಲ್ಲ. ಎಷ್ಟೊಂದು ದೊಡ್ಡ ದುರಂತ ಇದೆ, ಎಷ್ಟು ದೊಡ್ಡ ದುರಂತ ಇದೆ ಅಂದರೆ ಓದುವಿಕೆಯ ದೊಡ್ಡ ಒಂದು ಕೊರತೆ ನಮ್ಮ ಇಂದಿನ ಕಾಲಘಟ್ಟದ ಜನರಲ್ಲಿ ಇದು ದೊಡ್ಡ ಒಂದು. ಯಾಕೆಂದರೆ ನಾವು ಕೇಳುವುದರಲ್ಲಿ ಮತ್ತು ನೋಡುವುದರಲ್ಲಿ ನಮಗೆ ಜ್ಞಾನವೇ ಸಿಗುವುದಿಲ್ಲ. ಅದು ಒಂದು ಕಿವಿಯಿಂದ ಕೇಳಿದರೆ ಮತ್ತೊಂದು ಕಿವಿಯಲ್ಲಿ ಹೋಗ್ತದೆ, ಅದು ನೆಲೆ ನಿಲ್ಲುವುದಿಲ್ಲ. ಯಾವಾಗ ನಾವು ಡೈರೆಕ್ಟಾಗಿ ಪುಸ್ತಕವನ್ನು ಪತ್ರಿಕೆಯನ್ನು ಅಧ್ಯಯನ ಮಾಡ್ತೇವೋ, ನನ್ನ ಕಣ್ಣಿನಲ್ಲಿ ನಾನು ಡೈರೆಕ್ಟಾಗಿ ಅದನ್ನು ನೋಡ್ತೇವೋ, ಆಗಾಗಿದೆ ನಮಗೆ ಜ್ಞಾನ ಸಿಗುವುದು, ಎಲ್ಲದರ ಮಾಹಿತಿಗಳು ನಮಗೆ ಸಿಗುವುದು. ನಾವು ಇಂಥ ಕ್ವಿಜ್ಗಳನ್ನು ಇಟ್ಟದ್ದು ಅದಕ್ಕೆ, ಕ್ವಿಜ್ ಕಾರ್ಯಕ್ರಮ. ಯಾಕೆಂದರೆ ಕ್ವಿಜ್ನ ಮುಖಾಂತರವಾದರೂ ಓದಲಿ, ಕ್ವಿಜ್ನ ಮುಖಾಂತರವಾದರೂ ಜನರು ಓದಲಿ ಎಂಬ ಕಾರಣ. ಮೊನ್ನೆ ನಮ್ಮ ಚೇತನ್ ಕೊಪ್ಪರ್ ಅವರು ಒಂದು ಮಾತು ಹೇಳಿದರು, ಬಹಳ ದೊಡ್ಡ ಮಾತು. ನನಗೆ ಪ್ರಬಂಧ ಸ್ಪರ್ಧೆ ಕೊಟ್ಟದ್ದು, ನಾನು ಭಾವಿಸಿದ್ದು ಇವರು ಯಾಕೆಪ್ಪ ಈ ಪ್ರಬಂಧ ಸ್ಪರ್ಧೆಯನ್ನು ನನ್ನ ಎದುರು ತಂದಿದ್ದಾರೆ. ಆದರೆ ಅದಕ್ಕಾಗಿ ನಾನು ಪುಸ್ತಕವನ್ನು ಅಧ್ಯಯನ ಮಾಡಿದಾಗ ನನ್ನ ಜ್ಞಾನವೇ ತೆರೆದು ಬಿಟ್ಟಿದೆ ಎಂದವರು, ನನ್ನ ಜ್ಞಾನವೇ ತೆರೆದು ಬಿಟ್ಟಿದೆ. ನಾನು ಹೇಳ್ತಾನೆ, ಜಮಾತ್ ಇಸ್ಲಾಮಿಯವರಿಗೆ ಇನ್ನೂ ಕೂಡ ನಾನು ಕೆಲಸ ಕೊಡಲಿ, ನನಗೆ ಎಷ್ಟು ಬೇಕಾದರೆ ಕೆಲಸ ಕೊಡಲಿ, ಎಷ್ಟು ಬೇಕಾದರೂ ನಾನು ಬರೀತೇನೆ. ಪ್ರಬಂಧ ಸ್ಪರ್ಧೆಯಲ್ಲಿ ಫಸ್ಟ್ ಇದು ಸಿಕ್ಕಿದ್ದವರಿಗೆ ಬಹುಮಾನ 25,000. ಅವ್ರು ಹೇಳ್ತಾರೆ, ನಾನು ಹಣಕ್ಕಾಗಿ ಬರೆಯುವುದೇ ಇಲ್ಲ, 25,000 ನನಗೆ ಲೆಕ್ಕವೇ ಅಲ್ಲ. ಅವ್ರು ಹೇಳ್ತಾರೆ, ಇನ್ನೂ ನಾನು ಬರೆಯುವುದರಲ್ಲಿ ಹೆಚ್ಚು ನಾನು ತಲೆಯನ್ನು ಹಾಕ್ತೇನೆ. ಯಾಕೆ? ಬರೆಯುವುದರಿಂದ ಓದುವುದರಿಂದ ಜ್ಞಾನ ವೃದ್ಧಿಸುವುದು, ಇದು ಬಹಳ ದೊಡ್ಡ. ನೋಡಿ, ಪವಿತ್ರ ಕೂಡ ಅದಕ್ಕೆ ಆಗಿ ಹೇಳುವುದು, ಇಕ್ಕರ ನೀವು ಓದಿರಿ ಅಂತ, ಇಕ್ಕರ ಓದಿರಿ ಅಂತ. ಆದ್ದರಿಂದ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಓದುವಿಕೆಯ ಮತ್ತು ಸ್ಟಡಿ ಮಾಡುವಂತಹ ಅದನ್ನು ಉದ್ದೀಪನಗೊಳಿಸಬೇಕು ಎಂಬುದೇ ನಮ್ಮ ಮುಖ್ಯ ಉದ್ದೇಶ. ಅದಕ್ಕಾಗಿ ನೋಡಿ, ಕ್ವಿಜ್ಜಿನ ಕಾರ್ಯಕ್ರಮದಲ್ಲಿ ನಮ್ಮ ದೇರ್ಲಕಟ್ಟೆಯ ಹಿದಾಯತುಲ್ಲಾ ದೇರ್ಲಕಟ್ಟೆ ಅವರಿಗೆ ಪ್ರಥಮ ಬಹುಮಾನ ಸಿಕ್ಕಿದ್ದು ಕ್ವಿಜ್ಜಿನಲ್ಲಿ, ಸನ್ಮಾನದಲ್ಲಿ ಒಂದು ಕ್ವಿಜ್ಜಿನ ಕಾಂಬಿನೇಷನ್ನಲ್ಲಿ. ಅದಕ್ಕಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕೆಂಬುದು ನಮ್ಮ ದೇರ್ಲಕಟ್ಟೆಯ ವರ್ತುಲದ ಆಗ್ರಹವಾಯಿತು. ಎಲ್ಲರಿಗೂ ನಾವು ಭಾವಿಸ್ತಾ ಇದ್ದೇವೆ. ಎಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ. ಕ್ವಿಜ್ ಸ್ಪರ್ಧೆ ಸನ್ಮಾನ ಯಾಕೆ ಅಂತ ಹೇಳಿದರೆ, ಇವತ್ತಿನ ದಿನಗಳಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಬಿಡಿ, ಪತ್ರಿಕೆಯನ್ನು ಓದುವವರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅಬ್ದುಲ್ ಕರೀಂ ಸಾಹೇಬ್ ಹೇಳಿದರು. ಇಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಅಧ್ಯಯನ ಅಗತ್ಯ ಇರುವ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ಸುಲಭ ಅಲ್ಲ. 69 ಪ್ರಶ್ನೆಗಳನ್ನು ನಾವು ಕೊಟ್ಟಿದ್ದೆವು ಮತ್ತು ಇಂಟರ್ನೆಟ್ನಲ್ಲಿ ಗೂಗಲ್ನಲ್ಲಿ ಹುಡುಕಿದರೂ ಉತ್ತರ ಸಿಗದಂತಹ ಪ್ರಶ್ನೆಗಳನ್ನು ನಾವು ಹುಡುಕಿ ಕೊಟ್ಟಿದ್ದೆವು. ಅಂಥ ಪ್ರಶ್ನೆಗಳಿಗೆ ಯಾರಾದರೂ ಉತ್ತರಿಸುವುದಂತ ಹೇಳಿದರೆ ಅವರು ಅಧ್ಯಯನ ನಡೆಸಬೇಕಾಗುತ್ತೆ, ಅದರ ಹಿಂದೆ ಹೋಗಬೇಕಾಗ್ತದೆ. ಒಂದು ದಿನದಲ್ಲಿ ಕುಳಿತು ಉತ್ತರ ಬರೆಯಬಹುದಾದಂಥ ಪ್ರಶ್ನೆಗಳು ಆಗಿರಲಿಲ್ಲ. ಹಲವು ದಿನಗಳವರೆಗೆ ಅವರು ಅದರ ಜೊತೆ ಇರಬೇಕಿತ್ತು. ಇಂಥ ಪ್ರಶ್ನೆಗಳು ಎಲ್ಲಿಯಾದರೂ ಹೋಗುವಾಗ ಈ ಪ್ರಶ್ನೆ ಬಂದಿದೆ, ಈ ನಾನು ಓದಿದ ಈ ಉತ್ತರ ಸರಿ ಇದೆಯೋ, ಈ ಮಾಹಿತಿ ಸರಿ ಇದೆಯೋ ಅಂತ ಫ್ಲ್ಯಾಶ್ ಆಗಬೇಕು ಅವರಿಗೆ. ಹೀಗೆ ಪ್ರಶ್ನೆಗಳ ಹಿಂದೆ ದಿನ ಬದುಕ್ತಾ ಉತ್ತರ ಬರೀಬೇಕು. ತೀರಾ ಒಂದು ಅರ್ಧ ಗಂಟೆಯಲ್ಲಿ ಕುಳಿತು ಉತ್ತರ ಬರೆಯಬಹುದಾದಂಥ ಪ್ರಶ್ನೆಗಳನ್ನು ನಾವು ಕೊಟ್ಟಿರಲಿಲ್ಲ. ಹೀಗೆ ಆದ್ದರಿಂದಲೇ ಹಿದಾಯತುಲ್ಲಾ ಸಾಬ್ ಅವರು ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ಅವರು ಕಷ್ಟಪಟ್ಟಿದ್ದಾರೆ, ಅಧ್ಯಯನ ನಡೆಸಿದ್ದಾರೆ, ಪ್ರಶ್ನೆಗಳ ಹಿಂದೆ ಹೋಗಿದ್ದಾರೆ, ಉತ್ತರಗಳನ್ನು ಕಂಡುಕೊಳ್ಳುವುದಕ್ಕೆ ಶ್ರಮಿಸಿದ್ದಾರೆ. ಇವೆಲ್ಲವುಗಳ ಮೊತ್ತ ಒಂದು ಬಹುಮಾನ ಆಗಿದೆ. ಆದ್ದರಿಂದ ಯಾವ ಬಹುಮಾನವನ್ನು ಕೊಟ್ಟರೂ ಕೂಡ ಅಧ್ಯಯನಕ್ಕೆ ಸಾಕಾಗಲ್ಲ. ಯಾರು ಅಧ್ಯಯನ ನಡೆಸಿರ್ತಾರೋ ಅವರ ಅಧ್ಯಯನಕ್ಕೆ ಬಹುಮಾನಗಳು ಸಾಕಾಗುವುದಿಲ್ಲ. ಅದು ನಾವು ಪ್ರೋತ್ಸಾಹಕರವಾಗಿ ಗೌರವಯುತವಾಗಿ ಮಾತ್ರ ಕೊಡ್ತಾ ಇದ್ದೇವೆ ಅಂತ ನಾನು ಭಾವಿಸ್ತಾ ಇದ್ದೇನೆ.
ಎರಡನೇದು ಮಾಧ್ಯಮಗಳ ಕುರಿತಂತೆ ಮಾಧ್ಯಮಗಳ ಕ್ರೆಡಿಬಿಲಿಟಿ ಕಡಿಮೆ ಆಗಿದೆ, ಮಾಧ್ಯಮಗಳ ವಿಶ್ವಾಸಾರ್ಹತೆ ಕಡಿಮೆ ಆಗಿದೆ. ಇವತ್ತು ಯಾವುದಾದ್ರೂ ಒಂದು ಪತ್ರಿಕೆಯಲ್ಲಿ ಸುದ್ದಿಯನ್ನು ಓದಿದ ತಕ್ಷಣ ನಮಗೆ ಅದರಲ್ಲಿ ಬಹಳ ದೊಡ್ಡ ವಿಶ್ವಾಸಾರ್ಹತೆ ಬರಲ್ಲ. ಆ ಸುದ್ದಿಗಳ ಕ್ರೆಡಿಬಿಲಿಟಿಯ ಬಗ್ಗೆ ನಮಗೆ ಸಂಶಯ ಆಗುತ್ತೆ. ನೀವು ಇವತ್ತಿನ ಪತ್ರಿಕೆಯಲ್ಲಿ ಓದಿರ್ಬೋದು, ಕೋಬ್ರಾ ಪೋಸ್ಟ್ ಅವರು ಕೆಲವು ಸೆಲೆಬ್ರಿಟಿಗಳ ಸಂದರ್ಶನ ನಡೆಸಿದ್ರು. ಸಂದರ್ಶನ ನಡೆಸಿದಾಗ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ನಾವು ಯಾರು ಬಹಳ ಪ್ರಾಮಾಣಿಕರು, ಬಹಳ ಕಷ್ಟಪಡ್ತಾರೆ, ಶ್ರಮಿಸ್ತಾರೆ ಅಂತ ನಾವೆಲ್ಲ ಹೇಳ್ತಾ ಇದ್ದೇವೋ, ಅದೇ ಮಂದಿ ನಮಗೆ 1 ಲಕ್ಷ ಕೊಟ್ಟರೆ ನಾನು BJPಯ ಪರ ಟ್ವೀಟ್ ಮಾಡ್ತೇನೆ, ನೀವು 2 ಲಕ್ಷ ಕೊಟ್ಟರೆ ನಾನು ಕಾಂಗ್ರೆಸ್ನ ಪರ ಟ್ವೀಟ್ ಮಾಡ್ತೇನೆ, ನೀವು 50,000 ಕೊಟ್ಟರೆ ನಾನು AAPಯ ಪರ ಟ್ವೀಟ್ ಮಾಡ್ತೇನೆ. ಇದು ಯಾರು ಅಂತ ಹೇಳಿದರೆ ನಮಗೆ ಪರದೆಯಲ್ಲಿ ಮಾದರಿಯಾಗಿ ನಟಿಸುವವರು, ಇಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಿ 3.5 ಗಂಟೆಯಲ್ಲಿ ಒಂದು ಯುದ್ಧ ಸಾರುವವರು, ಕೋಮುವಾದದ ವಿರುದ್ಧ ಮಾತಾಡುವವರು, ಭ್ರಷ್ಟಾಚಾರದ ವಿರುದ್ಧ ಮಾತಾಡುವವರು, ಕಳ್ಳರನ್ನು ಹಿಡಿಯುವ ಪೊಲೀಸ್ ಆಗುವವರು, ಇವರೆಲ್ಲ ನಿಜ ಬದುಕಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದಷ್ಟು ಹಣ ಕೊಟ್ಟರೆ ಯಾವ ಪಕ್ಷದ ಪರ ಬೇಕಾದರೂ ಟ್ವೀಟ್ ಮಾಡ್ತಾರೆ, ಯಾವ ಬಗೆಯ ಟ್ವೀಟ್ ಬೇಕಾದರೂ ಮಾಡ್ತಾರೆ. ನೀವು ಬರೆದು ಕೊಟ್ಟರೆ ಅವರು ಟ್ವೀಟ್ ಮಾಡ್ತಾರೆ. ಈ ಮಟ್ಟದಲ್ಲಿ ಮನುಷ್ಯರ ವಿಶ್ವಾಸಾರ್ಹತೆ ಕಡಿಮೆಗೊಳ್ತಾ ಇದೆ ಅಂತ, ಕ್ರೆಡಿಬಿಲಿಟಿ ಕಡಿಮೆಗೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾವ ಸುದ್ದಿಯನ್ನು ನಾವು ಒಪ್ಪಿಕೊಳ್ಳುವುದು? 41 ವರ್ಷಗಳ ಹಿಂದೆ ಸನ್ಮಾರ್ಗ ಪತ್ರಿಕೆ ಆರಂಭವಾಗುವಾಗ ಕೆಲವು ಉದ್ದೇಶಗಳಿದ್ದುವು ಅಂತ. ಆ ಉದ್ದೇಶದಲ್ಲಿ ಬಹಳ ದೊಡ್ಡದಿದ್ದುದು ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಬೇಕು ಅಂತ. ಈ ಸಮಾಜದಲ್ಲಿ ಮೌಲ್ಯಾಧಾರಿತ ಪತ್ರಿಕೋದ್ಯಮವನ್ನು ಪ್ರಾರಂಭಿಸಬೇಕು. ಈ ಸಮಾಜದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಪ್ರಬಲವಾಗಿ ನಿಂತು ನಾವು ಮಾತಾಡಬೇಕು. ಸತ್ಯದ ಪರ ಪ್ರಬಲವಾಗಿ ನಿಂತು ಮಾತಾಡಬೇಕು. ಮೌಲ್ಯದ ಪರ ಬಹಳ ಪ್ರಬಲವಾಗಿ ನಿಂತು ಮಾತಾಡಬೇಕು. ಅಂಥ ಸಂದರ್ಭದಲ್ಲಿ ಯಾವ ಆಮಿಷ ಬಂದರೂ, ಅಂಥ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಆ್ಯಡ್ ಬಂದರೂ ಕೂಡ ನಾವು ಸ್ವೀಕರಿಸುವುದಿಲ್ಲ ಅಂತ. 41 ವರ್ಷಗಳ ಹಿಂದೆ ಸನ್ಮಾರ್ಗ ಪತ್ರಿಕೆ ಪ್ರಾರಂಭ ಆಗುವಾಗ ಹಲವು ಮೌಲ್ಯಗಳಲ್ಲಿ ಈ ಮೌಲ್ಯಗಳು ಕೂಡ ಒಂದಾಗಿದ್ದು. ಎರಡನೆಯದ್ದು, ಈ ಸಮಾಜಕ್ಕೆ ಧರ್ಮದ ಕುರಿತಂತೆ ಇರುವ ತಪ್ಪು ತಿಳುವಳಿಕೆಯನ್ನು ದೂರ ಮಾಡಬೇಕು. ಯಾವ ಸವಾಲನ್ನು ಎದುರಿಸಿದ್ರೂ ಕೂಡ ಆಗಬಹುದು, ಈ ಸಮಾಜಕ್ಕೆ ಸತ್ಯವನ್ನು ಹೇಳಬೇಕು. ಧರ್ಮ ಅಂದರೆ ಏನು ಅಂತ ಹೇಳಿಕೊಡ್ಬೇಕು ಅಂತ. ಪ್ರವಾದಿ ಮುಹಮ್ಮದ್ ಆಗಿರ್ಬೋದು, ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪವಿತ್ರ ಕುರ್ಆನ್ ಆಗಿರ್ಬೋದು, ಎಲ್ಲದರ ಬಗ್ಗೆಯೂ ಕೂಡ ಸಮಾಜದಲ್ಲಿರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಬೇಕು. ಮತ್ತು ಹೀಗೆ ಧರ್ಮ ಅಂದರೆ ಇದು ಅಂತ. ಧರ್ಮ ಅಂದರೆ ಸೌಹಾರ್ದತೆಯನ್ನು ಸಾರುವಂಥದ್ದು, ಧರ್ಮ ಅಂದರೆ ಜನರ ನಡುವೆ ಸಂಬಂಧವನ್ನು ಸ್ಥಾಪಿಸುವಂಥದ್ದು, ಸೇತುವೆಯನ್ನು ಸ್ಥಾಪಿಸುವಂಥದ್ದು. ಈ ಬಗೆಯ ಧರ್ಮಗಳು ಏನು ಹೇಳಿವೆಯೋ ಅದು ಇಡೀ ಸಮಾಜಕ್ಕೆ ತಲುಪಬೇಕು. ಇಂಥ ಒಂದು ಉದ್ದೇಶದೊಂದಿಗೆ 41 ವರ್ಷಗಳ ಹಿಂದೆ ಸನ್ಮಾರ್ಗ ಪ್ರಾರಂಭ ಆಗಿತ್ತು. ಬಹುಶಃ ಅದರ ಆ 41 ವರ್ಷಗಳ ಆ ಮೂಲ ಉದ್ದೇಶವನ್ನು ಸನ್ಮಾರ್ಗ ಈ ಅತ್ಯಂತ ದೊಡ್ಡ ಸವಾಲಿನ ಸಂದರ್ಭದಲ್ಲಿ, ಯಾಕೆ ಸವಾಲು ಅಂತ ಹೇಳಿದರೆ, ಇವತ್ತಿನ ದಿನಗಳಲ್ಲಿ ಪತ್ರಿಕೆಯನ್ನು ಎಲ್ಲರೂ ನೆಚ್ಚಿಕೊಂಡಿಲ್ಲ. ಇಂಟರ್ನೆಟ್ ಮಾಧ್ಯಮ ಇದೆ, ಬೇಕಾದಾಗ ಪ್ರತಿನಿತ್ಯ ಸೆಕೆಂಡಿಗೊಂದು ನ್ಯೂಸ್ ಬರ್ತಾ ಇರ್ತದೆ. ನೀವು ಪತ್ರಿಕೆಯನ್ನು ಆಶ್ರಯಿಸಬೇಕಾಗಿಲ್ಲ. ಆದ್ದರಿಂದ ಪತ್ರಿಕೆಗಳು ಇವತ್ತು ಏನು ಮಾಡ್ತವೆ ಅಂತ ಹೇಳಿದರೆ, ಸಿಕ್ಕ ಆ್ಯಡ್ಗಳನ್ನು ತಗೊಳ್ತವೆ, ಸಿಕ್ಕ ರಾಜಿಗಳನ್ನು ಮಾಡ್ತವೆ, ಬೇರೆ ಬೇರೆ ರೀತಿಯಲ್ಲಿ ಮಾಧ್ಯಮಗಳು ಇವತ್ತು ಕೆಲಸ ಮಾಡ್ತಾ ಇವೆ. ಇಂಥ ಸಂದರ್ಭದಲ್ಲಿ ಸನ್ಮಾರ್ಗ ಪತ್ರಿಕೆ ಈವರೆಗೆ ಒಂದೇ ಒಂದು ತನ್ನ ಮೂಲ ಉದ್ದೇಶವಾದ ಈ ಸಮಾಜದಲ್ಲಿ ಮದ್ಯಪಾನ ಇರಬಾರದು, ಈ ಸಮಾಜದಲ್ಲಿ ಬಡ್ಡಿಯ ವ್ಯವಹಾರ ಇರಬಾರದು, ಈ ಸಮಾಜದಲ್ಲಿ ಅಶ್ಲೀಲತೆ ಇರಬಾರದು, ಈ ಬಗೆಯ ಕೆಲವು ಮೌಲ್ಯಗಳನ್ನು ಸನ್ಮಾರ್ಗ ಬಹಳ ಪ್ರಬಲವಾಗಿ ಕಾಯ್ದಿಟ್ಟುಕೊಂಡು ಬಂದಿದೆ. ಆದ್ದರಿಂದ ಇವತ್ತಿನವರೆಗೆ ಮದ್ಯದ ಜಾಹೀರಾತನ್ನು ಸನ್ಮಾರ್ಗ ಪ್ರಕಟಿಸುವುದಿಲ್ಲ, ಬ್ಯಾಂಕಿನ ವ್ಯವಹಾರದ ಜಾಹೀರಾತನ್ನು ಸನ್ಮಾರ್ಗ ಪ್ರಕಟಿಸುವುದಿಲ್ಲ, ಅಶ್ಲೀಲತೆಯ ಚಿತ್ರಗಳನ್ನು ಸನ್ಮಾರ್ಗ ಪ್ರಕಟಿಸುವುದಿಲ್ಲ. ಇಂಥ ಕೆಲವು ಮೌಲ್ಯಗಳನ್ನು ಸನ್ಮಾರ್ಗ ಈವರೆಗೆ ಕಾಪಾಡಿಕೊಂಡು ಬಂದಿದೆ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಒಂದೊಳ್ಳೆಯ ಸಮಾಜ ಇಲ್ಲಿ ನಿರ್ಮಾಣ ಆಗಬೇಕು. ಧರ್ಮಗಳ ಹೆಸರಲ್ಲಿ ಕಚ್ಚಾಡದ, ಧರ್ಮಗಳ ಹೆಸರಲ್ಲಿ ಜಗಳ ಆಡದ ಒಂದು ಒಳ್ಳೆಯ ಸಮಾಜ ಇಲ್ಲಿ ನಿರ್ಮಾಣ ಆಗಬೇಕು. ಪ್ರವಾದಿಯನ್ನು ತಿಳಿದುಕೊಂಡಂಥ ಒಂದು ಧರ್ಮ ಇಲ್ಲಿ ಒಂದು ಸಮಾಜ ನಿರ್ಮಾಣ ಆಗಬೇಕು. ಪವಿತ್ರ ಕುರಾನನ್ನು ಅರಿತುಕೊಂಡಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು. ಈ ಬಗೆಯ ಮೌಲ್ಯಗಳನ್ನು ಇಟ್ಟುಕೊಂಡು ಸನ್ಮಾರ್ಗ 41 ವರ್ಷಗಳ ಹಿಂದೆ ಪತ್ರಿಕೆಯನ್ನು ಪ್ರಾರಂಭಿಸಿತ್ತು. ಅಲ್ಹಮ್ದುಲಿಲ್ಲಾ, ಈವರೆಗೂ ಕೂಡ ಆ ಮೌಲ್ಯದೊಂದಿಗೆ ಅದು ರಾಜಿ ಮಾಡಿಕೊಂಡಿಲ್ಲ ಮತ್ತು ನಿರಂತರವಾಗಿ ಅದು ಪ್ರಕಟ ಆಗ್ತಾ ಇದೆ ಅಂತ ಹೇಳುವುದಕ್ಕೂ ಖುಷಿಯಾಗುತ್ತೆ. ಅದರ ಭಾಗವಾಗಿ ನಾವು ಸೀರತ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಆ ಸೀರತ್ ಸ್ಪರ್ಧೆಯಲ್ಲಿ ಹಿದಾಯತುಲ್ಲಾ ಸಾಬ್ ಅವರು ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ. ಇವತ್ತಿನ ದಿನಗಳಲ್ಲಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸುವುದು ಮತ್ತು ಅದರಲ್ಲಿ ಭಾಗವಹಿಸುವ ಸಂಖ್ಯೆ ಕಡಿಮೆ ಇರುವ ಈ ಕಾಲದಲ್ಲಿ ಶಿಕ್ಷಕರಾಗಿ ಅವರು ಅದರಲ್ಲಿ ಭಾಗವಹಿಸುವುದು ಅಂತ ಹೇಳಿದರೆ ಬಿಸಿ ಬದುಕಿರುತ್ತೆ. ಅದರ ನಡುವೆ ಅವರು ಭಾಗವಹಿಸುವುದು ಅಂತ ಹೇಳಿದರೆ ಅದನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು, ಶ್ಲಾಘಿಸಬೇಕು ಮತ್ತು ಇವರಂಥವರು ಈ ಸಮಾಜದಲ್ಲಿ ಹೆಚ್ಚಾಗಲಿ,
ಧರ್ಮವನ್ನು ಅಧ್ಯಯನ ನಡೆಸಿ ಬದುಕುವಂತಹ ಒಂದು ಸಮಾಜದ ನಿರ್ಮಾಣಕ್ಕೆ ಇಂತಹ ಪ್ರಯತ್ನಗಳು ಸಾಕಾರಗೊಳ್ಳಿ ಅಂತ ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟ ದೇರಳಕಟ್ಟೆ ಜಮಾತೆ ಇಸ್ಲಾಮಿ ಹಿಂದೂ ವರ್ತುಲಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಎಲ್ಲರ ಮೇಲೆ ಶಾಂತಿಯ ಕ್ವಿಜ್ ಸ್ಪರ್ಧೆಯಲ್ಲಿ ನಿನಗೆ ಪ್ರಥಮ ಸ್ಥಾನ ಬಂದಿರುತ್ತದೆ. ಅದಕ್ಕಾಗಿ ನಾವು ಸನ್ಮಾನ ಮಾಡಲಿಕ್ಕಾಗಿ ತಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಎಲ್ಲ 3 ವರ್ಷದಿಂದ ಸಮಾಜದಲ್ಲಿ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕ್ವಿಜ್ ಸ್ಪರ್ಧೆ, ಅಜ್ಜಿ ಕ್ವಿಜ್ ಸ್ಪರ್ಧೆ ಅದರಲ್ಲಿ ಕೂಡ ಪ್ರೋತ್ಸಾಹಕರ ಬಹುಮಾನ ಬಂದಿದ್ದಾನೆ. ಮೊದಲಿಂದ 3 ವರ್ಷದಿಂದ ಪ್ರತಿ ವರ್ಷದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಸಲ ಪ್ರಶಸ್ತಿ ಬಂದಿರ್ತದೆ. ನಮ್ಮ ಸಹಕಾರದಿಂದ ನಿಮ್ಮೆಲ್ಲರಿಗೂ ಅದಕ್ಕೆ ವಂದನೆಯನ್ನು ಸಲ್ಲಿಸ್ತಾ ಮತ್ತು ನೀವು ಕೂಡ ಹೆಚ್ಚು ಓದಿರಿ, ನೀವು ಕೂಡ ಕ್ವಿಜ್ ಸ್ಪರ್ಧೆಯಲ್ಲಿ ಭಾಗವಹಿಸಿರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಅವರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಮುಂದಕ್ಕೂ ಕೂಡ ಅವರು ಪ್ರತಿಯೊಂದು ಸ್ಪರ್ಧೆಯಲ್ಲೂ ಕೂಡ ಯಶಸ್ವಿಯಾಗಿ ಮುಂದುವರಿದೆ ಅಂತ ಭಾವನೆ ಆಗ್ತಾ ಮತ್ತು ವೇದಿಕೆಯಲ್ಲಿರುವಂಥ ಗೌರವಾನ್ವಿತ ಮುಖ್ಯ ಅತಿಥಿಗಳು ಹಾಗೂ ನನ್ನ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಮಿತ್ರರಿಗೂ ಅವರನ್ನೆಲ್ಲರನ್ನು ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಮಾತಾಡ್ತಾಗಿ ಅಸ್ಸಲಾಮು ಅಲೈಕುಂ. ನಮಸ್ಕಾರ. ಮಾರ್ಗ ಸೀರತ್ ಕ್ವಿಜ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಅಧ್ಯಾಪಕರು ಅವರು ವೃತ್ತಿಯಲ್ಲಿ ಒಂದು ಮಾದರಿಯಾಗಿರುವಂತಹ ಹಿದಾಯತುಲ್ಲರವರೇ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯ ಬಂಧುಗಳೇ, ಮುಂಭಾಗದಲ್ಲಿರುವಂತಹ ಅಷ್ಟೇ ಗಣ್ಯ ಅತಿಥಿ ಬಂಧುಗಳೇ, ಎಲ್ಲ ಬಂಧುಗಳೇ, ಜಮಾತೆ ಇಸ್ಲಾಮಿ ಹಿಂದ್ ಈಗಲೇ ಪ್ರಸ್ತಾವನೆಯ ಮಾತುಗಳಲ್ಲಿ ಹೇಳಿದರು. 1 ತಿಂಗಳ ಕಾಲ ಕುರಾನ್ ಅಭಿಯಾನವನ್ನುವಂತಹ ಕಾರ್ಯಕ್ರಮವನ್ನು ಆಯೋಜಿಸಿದ್ದು. ಈ ಸಂದರ್ಭದಲ್ಲಿ ಇಂತಹ ಕ್ವಿಜ್ ಸ್ಪರ್ಧೆಗಳನ್ನು, ಭಾಷಣ ಸ್ಪರ್ಧೆಗಳನ್ನು, ಪ್ರಬಂಧ ಸ್ಪರ್ಧೆಗಳನ್ನು, ಬೇರೆ ಬೇರೆ ರೀತಿಯ ಸ್ಪರ್ಧೆಗಳನ್ನು ಆಯೋಜಿಸಿದ್ದು ಯಾಕಾಗಿ ಅಂತ ಹೇಳಿದರೆ, ಒಂದು ಓದುವ ಪರಿಪಾಠ ಬೆಳೆಯಬೇಕು ಎನ್ನುವಂತಹ ಒಂದು ಕಾರಣಕ್ಕಾಗಿ. ಸಹಜವಾಗಿ ಓದುವಂತಹ ಅಭ್ಯಾಸ ಕಡಿಮೆ ಆಗ್ತಾ ಇದೆ. ಈಗ ಸನ್ಮಾರ್ಗ ವಾರಪತ್ರಿಕೆಯ ಸಂಪಾದಕರು ಹೇಳಿದರು, ನಾವು ಕೂಡ ಹೇಳ್ತೇವೆ, ವರ್ಷದಿಂದ ವರ್ಷಕ್ಕೆ ಓದುಗರ ಸಂಖ್ಯೆ ಅಂದರೆ ರೀಡರ್ಶಿಪ್ ಕಡಿಮೆಯಾಗುತ್ತಾ ಇದೆ. ನಾನು ಕೂಡ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡಿದವ, ಸರಿಸುಮಾರು 16 ವರ್ಷಗಳ ಪತ್ರಿಕೆಯಲ್ಲಿ ದುಡಿದವ. ನಾವು ಪತ್ರಿಕೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾನು ಹೆಚ್ಚಾಗಿ ಸಂಜೆ ಪತ್ರಿಕೆಯಲ್ಲಿ ದುಡಿದವ. ಒಂದು ಪತ್ರಿಕೆಯನ್ನು 10 ಮಂದಿ ಓದುತ್ತಾರೆ ಎನ್ನುವಂತಹ ಒಂದು ಸರಾಸರಿ. ಒಂದು ಪತ್ರಿಕೆ 15-20 ಸಾವಿರ ಅದು ಪ್ರಕಟವಾದರೆ ಅದನ್ನು ಓದುವವರ ಸಂಖ್ಯೆ ಅದರ 10 ಪಟ್ಟು ಹೆಚ್ಚು. ಅಂದರೆ ಒಂದು ಪತ್ರಿಕೆಯನ್ನು ಸರಾಸರಿ 10 ಮಂದಿ ಓದುತ್ತಾರೆ ಹೇಳಿ, ಅದೊಂದು 5 ವರ್ಷಕ್ಕಾಗುವಾಗ ಅದು 10 ಮಂದಿ ಹೋಗಿ 5 ಮಂದಿಗೆ ಇಳೀತು. ಆನಂತರ ಒಂದು ಪತ್ರಿಕೆಯನ್ನು ಒಬ್ಬನೇ ಓದುವುದು ಕಷ್ಟ ಎನ್ನುವ ಮಟ್ಟಕ್ಕೆ ನಿಂತು ಈಗ ಕೆಲವರು ಪತ್ರಿಕೆಯನ್ನು ತೆಗೆದುಕೊಳ್ತಾರೆ, ಅದು ಅಭ್ಯಾಸ ಬಲಕ್ಕಾಗಿ ಮಾತ್ರ, ಅದನ್ನು ಅವರು ಮುಟ್ಟಿ ಕೂಡ ನೋಡುವುದಿಲ್ಲ. ಹಾಗಂತ ಹೇಳಿ ಹಿಂದಿನ ಕೆಲವರು ಈಗಲೂ ನಾನು ನೋಡ್ತಾ ಇದ್ದೇನೆ, ಒಂದು ಪತ್ರಿಕೆಯನ್ನು ತೆಗೆದುಕೊಂಡ್ರೆ ಅದರ ಮೊದಲ ಅಕ್ಷರದಿಂದ ಹಿಡಿದು ಕೊನೆಯ ಅಕ್ಷರದವರೆಗೆ ಓದಿ ಮುಗಿಸುವವರೆಗೆ ಅದನ್ನು ಕೆಳಗಿಡುವುದಿಲ್ಲ. ಯಾರಾದರೂ ಕೇಳಿದರೆ ಅವರಿಗೆ ಕೋಪ ಬರ್ತದೆ. ಅಂತಹ ಓದುಗರು ಈಗಲೂ ಇದ್ದಾರೆ. ಇದು ಕಾಲ ಬೆಳೆದ ಹಾಗೆ ಬಂದಂತಹ ಒಂದು ಬದಲಾವಣೆಗಳು. ಯಾವಾಗಲೂ ನಾವು ಕಾಲ ಬದಲಾಗ್ತದೆ ಅಂತ ಹೇಳ್ತೇವೆ, ಕಾಲ ಬದಲಾಗುವುದಿಲ್ಲ. ಮನುಷ್ಯ ನಾವು ಬದಲಾಗ್ತಾ ಇದ್ದೇವೆ. ತಂತ್ರಜ್ಞಾನ ಬದಲಾಗಿದೆ, ಯುಗ ವೇಗವಾಗಿ ಬೆಳೀತಾ ಇದೆ, ಪ್ರಪಂಚವೆಲ್ಲವೂ ಒಂದು ಮುಷ್ಟಿಯಲ್ಲಿ ನೋಡುವಷ್ಟರ ಮಟ್ಟಕ್ಕೆ ಬೆಳೆದು ನಿಂತಿದೆ. ಇದು ತಂತ್ರಜ್ಞಾನದ ಪ್ರತಿಫಲ. ಇದು ಬೇಡವೇ? ಬೇಕು. ಆದರೆ ಆಧುನಿಕತೆಯ ಬೆಳವಣಿಗೆಯಲ್ಲಿ ನಾವು ನಮ್ಮತನವನ್ನು ಎಲ್ಲಿ ಕಳೆದು ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ಓದುವಿಕೆ ಇಲ್ಲದಂತಹ ಸಂದರ್ಭ ಬಂದು ಒದಗಿದರೆ ನಮಗೆ ಜ್ಞಾನ ಅಂತ ಸಿಕ್ಕುವುದು ಎಲ್ಲಿಂದ? ನಾವೀಗ ಹೇಳ್ತೇವೆ, ವಾಟ್ಸಪ್ನಲ್ಲಿ ಕ್ಷಣಕ್ಕೊಂದು ಸುದ್ದಿಗಳು ಬರ್ತವೆ ಹೇಳಿಕೊಂಡು, ಆದರೆ ಆ ಸುದ್ದಿಯ ಮೂಲಗಳನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲದಂತಹ ಸುದ್ದಿಗಳೇ ಹೆಚ್ಚಾಗಿ ಬರುವುದು. 10ರಲ್ಲಿ 9 ಸುದ್ದಿಗಳಿಗೆ ಖಚಿತತೆ ಇಲ್ಲ, ಅದು ನಂಬಲಿಕ್ಕೆ ಅರ್ಹವಾದಂತಹ ಸುದ್ದಿಗಳೇ ಅಲ್ಲ. ಯಾವಾಗಲೂ ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಅರೆಬರೆ ಎನ್ನುವಂತಹದ್ದು ತುಂಬ ಅಪಾಯಕಾರಿ. ಅದು ಯಾವತ್ತಿಗೂ ಒಳ್ಳೆಯದಲ್ಲ. ಪೂರ್ತಿ ಜ್ಞಾನ, ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ಹೇಳ್ತಾರೆ ಯಾವಾಗಲೂ. ಇದು ನಮ್ಮಲ್ಲಿ ಸಾಮಾನ್ಯ ಆಡುಮಾತು, ತುಂಬಿದ ಕೊಡ ತುಳುಕುವುದಿಲ್ಲ. ಅಂದರೆ ಒಂದು ಕೊಡ ಸರಿಯಾಗಿ ತುಂಬಿದರೆ ಅದು ತುಳುಕುವುದಿಲ್ಲ, ಅದಕ್ಕೆ ಅದು ಆ ಜ್ಞಾನದ ಭಂಡಾರದಿಂದ ಅದು ಸರಿಯಾಗಿ ಸಮತೋಲನದಲ್ಲಿರ್ತದೆ. ಯಾವಾಗ ನಾವು ಅರ್ಧಂಬರ್ಧ ತಿಳಿದಿರ್ತೇವೋ ಇದು ಸಮಾಜಕ್ಕೆ ಅಪಾಯಕಾರಿಯಾದಂತಹ ಘಟನೆಗಳು.
ಎಲ್ಲವೂ ಅರ್ಧಂಬರ್ಧ ತಿಳ್ಕೊಳ್ಳುವುದು, ಆ ಕಾಲಕ್ಕೆ ಎಷ್ಟು ಬೇಕು ಆ ಸಮಯಕ್ಕೆ ಎಷ್ಟು ಬೇಕು ಅಷ್ಟನ್ನು ತಿಳ್ಕೊಳ್ಳುವುದು, ಅಥವಾ ಯಾರೋ ಹೇಳಿದ ಒಂದಷ್ಟು ಮಾತುಗಳನ್ನು ನಮಗೆ ಮಾದರಿಯಾಗಿ ತಗೊಳ್ಳುವುದು, ಈ ಅರ್ಧಂಬರ್ಧ ಜ್ಞಾನದಿಂದ ಪ್ರಪಂಚಕ್ಕೆ ಅಪಾಯಕಾರಿಯಾದಂತಹ ಮಟ್ಟವನ್ನು ನಾವು ತಲುಪುತ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಒಂದು ಧರ್ಮವನ್ನು ಬೋಧಿಸಬೇಕು, ಆ ಧರ್ಮದ ಪ್ರಚಾರವನ್ನು ಮಾಡಬೇಕು ಅಂತ ಹೇಳಿಕೊಂಡು ಸನ್ಮಾರ್ಗದ ಉದ್ದೇಶವನ್ನು ಹೇಳಿದರು. ಈಗಲೂ ಕೂಡ ಜಾಹೀರಾತುಗಳನ್ನು ಅದು ಯಾವುದು ಸಮಾಜಕ್ಕೆ ಮಾರಕವೋ ಅಂತಹ ಜಾಹೀರಾತುಗಳನ್ನು ಅವರು ಸ್ವೀಕರಿಸುವುದಿಲ್ಲ ಹೇಳಿಕೊಂಡು. ನಿಜವಾಗಿ ಇದು ಸವಾಲು. ಪತ್ರಿಕೋದ್ಯಮವೇ ತುಂಬ ಸವಾಲು. ಅಂತಹದರಲ್ಲಿ ಇಂತಹ ಒಂದು ಬದ್ಧತೆಯನ್ನು ಇಟ್ಟುಕೊಂಡು ಪತ್ರಿಕೋದ್ಯಮವನ್ನು ನಡೆಸುವುದು ತುಂಬ ಸವಾಲಿನ ವಿಷಯ, ಕಠಿಣವಾದಂತಹ ವಿಷಯ. ಪತ್ರಿಕೋದ್ಯಮದಲ್ಲಿ ನಾವೆಲ್ಲ ಪೈಪೋಟಿಯನ್ನು ಮಾಡ್ತೇವೆ. ಪೈಪೋಟಿ ಯಾಕೆ? ಓದುಗರ ಸಂಖ್ಯೆ ಬೆಳೆಯಬೇಕು, ನಮಗೆ ಜಾಹೀರಾತಿನ ಆದಾಯ ಬರಬೇಕು, ನಮಗೆ ಜಾಹೀರಾತಿನ ಆದಾಯದಿಂದ ನಾವು ಪತ್ರಿಕೆಯನ್ನು ಇನ್ನೂ ಚೆನ್ನಾಗಿ ನಡೆಸಬೇಕು, ಲಾಭ ಗಳಿಸಬೇಕು. ಉದ್ದೇಶ ಸಹಜವಾಗಿ ಇರ್ತದೆ. ಯಾವುದೇ ಉದ್ಯಮ ಮಾಡುವಾಗಲೂ ನಾವು ಲಾಭ ಗಳಿಸಲಿಕ್ಕಾಗಿ ಉದ್ಯಮ ಮಾಡುವುದಲ್ಲ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಸುಳ್ಳಿನ ವಿಷಯ, ಮೋಸದ ವಿಷಯ. ಯಾವುದೇ ಉದ್ಯಮ ನಾವು ಆರಂಭಿಸುವುದಿದ್ರೂ ನಮ್ಮ ಜೀವನಕ್ಕೆ ಒಂದಷ್ಟು ಲಾಭ ಬರಬೇಕೆನ್ನುವಂತಹ ಒಂದು ಉದ್ದೇಶ ಖಡಾಖಂಡಿತವಾಗಿ ಆ ವ್ಯಾಪಾರದ ಹಿಂದೆ ಇರ್ತದೆ. ಪತ್ರಿಕೋದ್ಯಮ ಇದಕ್ಕೆ ಹೊರತದ್ದಲ್ಲ. ಆದರೆ ಈಗಿನ ಪತ್ರಿಕೋದ್ಯಮ ಎಲ್ಲಿಯ ಮಟ್ಟಕ್ಕೆ ಮುಟ್ಟಿದೆ ಅಂತ ಹೇಳಿದರೆ ಅದು ಸಂಪೂರ್ಣ ವಾಣಿಜ್ಯಮಯವಾಗಿ ಬೆಳೆದಿದೆ. ಅದನ್ನು ನಾನು ಇಲ್ಲಿ ವಿವರಿಸಲಿಕ್ಕೆ ಹೋಗುವುದಿಲ್ಲ, ಅದು ಇಲ್ಲಿ ಇವತ್ತಿನ ವಿಷಯವೂ ಅಲ್ಲ. ಇವತ್ತಿನ ವಿಷಯ ಓದುಗರ ಸಂಖ್ಯೆಯನ್ನು ಬೆಳೆಸುವುದು ಹೇಗೆ ಅಂತ ಹೇಳ್ಬೋದು. ನಾವು ನೋಡ್ತೇವೆ, ನಾವು ತುಂಬ ಸ್ಪರ್ಧೆಗಳನ್ನು ಮಾಡ್ತೇವೆ, ಸ್ಪರ್ಧೆಗಳನ್ನು ಆಯೋಜಿಸ್ತೇವೆ. ನಾನು ಸಣ್ಣದಿರುವಾಗ ತುಂಬ ಸ್ಪರ್ಧೆಗಳನ್ನು ಭಾಗವಹಿಸಿದವ. ಭಾಷಣ ಸ್ಪರ್ಧೆಗಳು, ಪ್ರಬಂಧ ಸ್ಪರ್ಧೆಗಳು, ಇದೆಲ್ಲವೂ ನಮ್ಮ ಬೆಳವಣಿಗೆಗೆ ಕಾರಣ ಆದಂತಹ ಅಂಶಗಳಲ್ಲಿ ಒಂದು. ಆದರೆ ಈಗ ನಾವು ಒಂದು ಭಾಷಣ ಸ್ಪರ್ಧೆ ಆಯೋಜಿಸಿದರೆ ಬರುವ ಮಕ್ಕಳ ಸಂಖ್ಯೆ ಎಷ್ಟು? ಕೆಲವೊಮ್ಮೆ ಪ್ರಥಮ ದ್ವಿತೀಯಕ್ಕೂ ಅಲ್ಲಿ ಮಕ್ಕಳು ಇರುವುದಿಲ್ಲ. ಅಂತಹ ಕಾಲಘಟ್ಟಕ್ಕೆ ನಾವು ಬಂದು ಮುಟ್ಟಿದ್ದೇವೆ. ಇದನ್ನು ನಾವು ಮಕ್ಕಳ ತಪ್ಪು ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಎಲ್ಲವನ್ನು ಮಕ್ಕಳಿಗೆ ಹೊರಿಸಲಿಕ್ಕೆ ಆಗುವುದಿಲ್ಲ, ಎಲ್ಲವನ್ನು ಅಧ್ಯಾಪಕರಿಗೆ ಬಿಟ್ಟು ಬಿಡಲಿಕ್ಕೆ ಆಗುವುದಿಲ್ಲ. ನಮ್ಮ ಪೋಷಕರ ಹೊಣೆಯೂ ಇದೆ, ಅಧ್ಯಾಪಕರ ಹೊಣೆಗಾರಿಕೆ ಇದೆ. ನಮ್ಮ ಮಕ್ಕಳು ಎಳೆವೆಯಿಂದಲೇ ಓದುವಂತಹ ಅಭ್ಯಾಸವನ್ನು ಬೆಳೆಸಬೇಕಿದ್ರೆ ಆ ಅಭ್ಯಾಸವನ್ನು ಯಾರು ಮಾಡಿಸಬೇಕು? ಶಾಲೆಗೆ ಹೋಗಿ ಬಂದ ಮಗು, ಈಗೆಲ್ಲ ಇಂಗ್ಲೀಷ್ ಮೀಡಿಯಂನ ಯುಗ. ಆ ಇಂಗ್ಲೀಷ್ ಮೀಡಿಯಂನ ಯುಗದಲ್ಲಿ ಆಂಗ್ಲ ವ್ಯಾಮೋಹದಲ್ಲಿ ನಾವು ಎಷ್ಟು ಮಟ್ಟಿಗೆ ಬೆಳೆದಿದ್ದೇವೆ ಅಂತ ಹೇಳಿದರೆ ಎಲ್ಲರೂ ನಮ್ಮ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್ ಆಗಬೇಕಂತ ಹೇಳಿಯೇ ಬಯಸುವವರು. ಯಾವುದಾದ್ರೂ IT ಕಂಪನಿಯಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಉದ್ಯೋಗ ಮಾಡಲಿಕ್ಕಾಗಿಯೇ ನಮ್ಮ ಮಕ್ಕಳನ್ನು ನಾವು ತಯಾರು ಮಾಡುವಂತಹ ಅಪಾಯಕಾರಿ ಮನೋಭಾವದ ಮಟ್ಟಕ್ಕೆ ಬೆಳೆದು ನಿಂತೇವೆ. ಇಂತಹ ಕಾಲಘಟ್ಟದಲ್ಲಿ ನಾವು ನಮ್ಮ ಮಕ್ಕಳಿಗೆ ಸಣ್ಣದಿರುವಾಗ ಓದಲಿಕ್ಕೆ ಎಷ್ಟು ಮಂದಿ ನಾವು ಪುಸ್ತಕಗಳನ್ನು ತಂದು ಕೊಡ್ತೇವೆ, ಇದನ್ನು ನಾವು ಆಲೋಚನೆ ಮಾಡಬೇಕು. ಸಣ್ಣದಿರುವಾಗ ನಮಗೆ ಮಾಸ್ಟರ್ ಹೇಳ್ತಿದ್ದಂತಹ, ಅಧ್ಯಾಪಕರು ಹೇಳ್ತಿದ್ದಂತಹ ಮಾತುಗಳು ಈಗಲೂ ನೆನಪಿದೆ. ಸಣ್ಣದಿರುವಾಗ ಪಂಚತಂತ್ರದ ಕಥೆಗಳು, ಚಂದಮಾಮದ ಪುಸ್ತಕಗಳು, ನಿಮಗೆ ಇಂಗ್ಲೀಷ್ ನಾಲೆಜ್ ಉತ್ತಮವಾಗಬೇಕಿದ್ರೆ ಇಂಗ್ಲೀಷಿನ ಕಾಮಿಕ್ಸ್ ಪುಸ್ತಕ ಓದಿ. ಅದು ಫ್ಯಾಂಟಮ್ನ ಕಾಮಿಕ್ ಆಗಿರ್ಬೋದು, ಯಾವುದೇ ಕಾಮಿಕ್ ಆಗಿರ್ಬೋದು, ನೀವು ಓದಿ ಅಂತ ಹೇಳುವುದು ಅವರು. ನೀವು ಓದಿ ಅಂತ ಹೇಳುವುದು ಯಾಕೆ? ನಮ್ಮಲ್ಲಿ ಓದುವ ಅಭ್ಯಾಸವನ್ನು ಬೆಳೆಸುವವರು. ನಾವು ಎಷ್ಟು ಓದ್ತಾ ಇದ್ದೇವೆ ಅಂತ ಹೇಳಿದರೆ ನಾವು ಶಾಲೆಯ ಪಾಠ್ಯಮಧ್ಯದಲ್ಲೂ ಕೂಡ ಪುಸ್ತಕವನ್ನು ಓದಿದಂತಹ ಅಭ್ಯಾಸವನ್ನು ಬೆಳೆಸಿಕೊಂಡವರು. ಅಷ್ಟು ಓದಿಗೆ ನಾವು ಅಂಟಿಕೊಂಡಿದ್ದೀವಿ. ಆದರೆ ಆ ಅಂಟಿಕೊಂಡದರ ಹಿಂದೆ ನಾವು ತಪ್ಪು ದಾರಿ ಹಿಡಿದಿದ್ದೇವೆ ಅಂತ ಹೇಳಿ ಖಂಡಿತ ಇವತ್ತಿಗೆ ನಮಗೆ ಪಶ್ಚಾತ್ತಾಪ ಇಲ್ಲ. ಓದುವಿಕೆ ನಮ್ಮನ್ನು ಬೆಳೆಸಿದೆ, ಓದುವಿಕೆ ನಮ್ಮನ್ನು ಸಮಾಜದಲ್ಲಿ ಗುರುತಿಸುವಂತೆ ಮಾಡಿದೆ. ಇಂತಹ ಒಂದು ಪದ್ಧತಿಯಲ್ಲಿ ಒಬ್ಬರು ಅಧ್ಯಾಪಕರು ಹಿದಾಯತುಲ್ಲಾ ಸನ್ಮಾರ್ಗ ನಡೆಸಿದಂತಹ ಒಂದು ಒಳ್ಳೆಯ ಉದ್ದೇಶದ ಕಾರ್ಯಕ್ರಮ. ಆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಹಲವಿರ್ಬೋದು. ಪಾಲ್ಗೊಂಡವರಿಗೆ ಎಲ್ಲರಿಗೂ ಬಹುಮಾನ ಸಿಗ್ತದೆ ಅಂತ ಅರ್ಥವೂ ಅಲ್ಲ. ಬಹುಮಾನ ಸಿಗಲಿಕ್ಕಾಗಿ ನಾವು ಸ್ಪರ್ಧೆಯಲ್ಲಿ ಭಾಗವಹಿಸುವುದಂತ ಹೇಳಿ ನಾವು ಭಾವಿಸಬೇಕಾಗಿ ಇಲ್ಲ. ಯಾವಾಗಲೂ ಸ್ಪರ್ಧೆಯಲ್ಲಿ ಒಂದು ಮನೋಭಾವ ಅಂತ ಹೇಳಿದರೆ ನಾವು ಸ್ಪರ್ಧಿಗಳಾಗಿರಬೇಕು, ಇದೊಂದು ಮನೋಭಾವ. ಅಲ್ಲಿ ಬಹುಮಾನ ಸಿಗುವಂತಹ ಪ್ರಯತ್ನ ಬೇಕು, ಛಲ ಬೇಕು, ಹಠ ಬೇಕು. ಆದರೆ ಸಿಕ್ಕದಿದ್ದರೆ ಅದಕ್ಕಾಗಿ ನಾವು ಬೇಸರಿಸಬಾರ್ದು. ಅಲ್ಲಿ ಒಂದು ಮಾತಿದೆ, ಸೋಲು ಎನ್ನುವಂತಹ ಅಲ್ಲಿ ಒಂದು ಒಳ್ಳೆಯ ಮಾತನ್ನು ನೋಡಿದೆ. ಸೋಲು ಎನ್ನುವವರಿಗೆ ಅದು ಪರಿಶ್ರಮವೇ ಮದ್ದು. ಆ ಮದ್ದು ಯಾರ ಕೈಯಲ್ಲಿ ಇರ್ತದೋ ಅವರಿಗೆ ಖಂಡಿತ ಒಂದಲ್ಲ ಒಂದು ದಿನ ಗೆಲುವು ಖಂಡಿತ ಸಿಗ್ತದೆ. ಪರಿಶ್ರಮ ಇಲ್ಲದಿದ್ದರೆ ನಮಗೆ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅವರು ಹಿದಾಯತುಲ್ಲಾ ಒಬ್ಬ ಅಧ್ಯಾಪಕರಾಗಿ ಒಳ್ಳೆಯ ಪರಿಶ್ರಮದಿಂದ ಹೇಳಿದರು. 69 ಪ್ರಶ್ನೆಗಳನ್ನು ಕೊಟ್ಟಿದ್ದರು. ಅದು ಕೂಡ ಎಲ್ಲಿ ಹುಡುಕಿದ್ರೂ ಉತ್ತರ ಸಿಗದಂತಹ ಪ್ರಶ್ನೆಗಳು. ಹಾಗಿದ್ರೆ ಅವರು ಎಲ್ಲಿ ಉತ್ತರ ಹುಡುಕಿರಬಹುದು? ಅದು ಸವಾಲು. ಆ ಸವಾಲನ್ನು ಅವರು ಮೆಂಟು ನಿಂತಿದ್ದಾರೆ. ಎಲ್ಲ ಸ್ಪರ್ಧಾರ್ಥಿಗಳ ಮಧ್ಯದಲ್ಲಿ ಅವರು ಗೆದ್ದಿದ್ದಾರೆ, ಬಹುಮಾನವನ್ನು ಪಡೆದಿದ್ದಾರೆ. ಅದಕ್ಕಾಗಿ ಅಭಿನಂದನೆ ಮಾಡುವ ಉದ್ದೇಶ ಏನು? ನಾವೆಲ್ಲ ಸಣ್ಣದಿರುವಾಗ ಒಂದು ಹಂತದ ಬರುವವರೆಗೆ ಸನ್ಮಾನ ಅಂದರೆ ಅದಕ್ಕೆ ಒಂದು ವ್ಯಾಖ್ಯಾನ ಇತ್ತು. ಆ ಸನ್ಮಾನ ಅಂತ ಹೇಳಿದರೆ
ಒಬ್ಬ ಪ್ರಾಯ ಪ್ರಬುದ್ಧವಾಗಿ ಸೇವೆ ಸಲ್ಲಿಸಿದವರಿಗೆ ಇನ್ನೇನು ಅವರು ನಿವೃತ್ತಿಯಲ್ಲಿದ್ದಾರೆ ಅಂತ ಹೇಳುವಾಗ ಅವರಿಗೆ ಸನ್ಮಾನ. ನಿಮ್ಮ ಕೆಲಸ ಉತ್ತಮವಾಗಿದೆ, ನೀವು ಮಾಡಿದ್ದು ಸಾಕು, ನೀವು ಇನ್ನು ವಿರಮಿಸಿ ಅಂತ ಹೇಳುವ ಒಂದು ಅರ್ಥ ಇತ್ತು ಸನ್ಮಾನಕ್ಕೆ. ಈಗ ಹಾಗಲ್ಲ, ಸನ್ಮಾನದ ವ್ಯಾಖ್ಯಾನ ಬೆಳೆದಿದೆ. ಸನ್ಮಾನ ಮತ್ತು ಅಭಿನಂದನೆಗೆ ವ್ಯತ್ಯಾಸ ತಿಳಿಯದಷ್ಟು ನಾವು ಬೆಳೆದು ನಿಂತಿದ್ದೇವೆ. ಸನ್ಮಾನ ಅಂತ ಹೇಳಿದರೆ ಈಗ ನಾವು ಗುರುತಿಸುವುದು. ಯಾಕಾಗಿ ಗುರುತಿಸಿದ್ದೇವೆ? ಆ ಗುರುತಿಸುವಿಕೆ ಕೇವಲ ಹಿದಾಯತುಲ್ಲಾ ಮಾಸ್ಟರ್ವರಿಗೆಲ್ಲ. ಇಂತಹ ಗುರುತಿಸುವಿಕೆ ಈ ಓದುವಿಕೆಯ ಪ್ರಪಂಚವನ್ನು ತೆರೆದಿಡಬೇಕು. ಓದುವುದರಿಂದ ಲಾಭ ಇದೆ. ಅಧ್ಯಾಪಕರಾಗಿ ಅವರ ಮಕ್ಕಳಿಗೆ ಮಾದರಿ, ಅವರು ಕೂಡ ಮಕ್ಕಳಿಗೆ ಓದಿಸುವಂತಹ ಬೋಧನೆಯನ್ನು ಮಾಡಲಿ. ಆ ಮೂಲಕವಾಗಿ ನಾವೆಲ್ಲರೂ ಒಂದು ವಿಷಯ ತಿಳ್ಕೊಳ್ಳೋಣ. ನಾವು ಯಾವಾಗಲೂ ಸಮಾಜ ಸರಿಯಾಗಬೇಕು, ಸಮಾಜ ಸರಿದಾರಿ ಮಾಡಬೇಕು. ಭಾಷಣ ಹೇಳಲಿಕ್ಕೆ ತುಂಬ ಮಂದಿ ಸಿಗ್ತಾರೆ. ನಾನು ಕೂಡ ಹೇಳ್ತೇನೆ ಭಾಷಣ ಮಾಡುವಾಗ. ಆದರೆ ಹೇಳುವಾಗ ಹೇಳ್ತೇನೆ, ಮಾಡಿದಂತಹ ಭಾಷಣದಲ್ಲಿ ಒಂದು ಅಂಶವಾದರೂ ಸಮಾಜಕ್ಕೆ ಉಪಯೋಗ ಆಗುವಂತಹ ಕೆಲಸವನ್ನು ನಾವು ಮಾಡಬೇಕು. ನಾವು ಇವತ್ತಿನಿಂದಲೇ ಒಂದು ವಿಷಯವನ್ನು ತಿಳ್ಕೊಳ್ಳೋಣ. ನಮ್ಮ ಮಕ್ಕಳಿಗಾದರೂ ನಾವು ಪುಸ್ತಕ ತಂದುಕೊಟ್ಟು ಕನಿಷ್ಠ ದಿನದ ಒಂದು ಅರ್ಧ ಗಂಟೆಯಾದರೂ ಅವರು ಓದುತ್ತಾರೆ ಎನ್ನುವಂತಹ ಖಚಿತತೆಯನ್ನು ನಾವು ಮಾಡಿಕೊಳ್ಳುವ. ನನ್ನ ಮಕ್ಕಳಿಗಂತೂ ನಾನು ಓದಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ಎಷ್ಟು ಸಾಧ್ಯ ಆಗ್ತದೆ ಬಿಡ್ತದೆ ಬೇರೆ ವಿಷಯ. ಓದಿಸುವ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವರಿಗೆ ಎಲ್ಲ ತರಹದ ಓದುವುದರಿಂದ ನಿಮಗೆ ಜ್ಞಾನದಿಂದ ಲಾಭ ಇದೆ. ಆ ಲಾಭದಲ್ಲಿ ಒಂದು ವಿಷಯ ನಮಗೆ ಮಕ್ಕಳಿಗೆ ಯಾವಾಗಲೂ ಹೇಳಿಕೊಡುವುದಿದ್ರೆ ಮಕ್ಕಳಲ್ಲಿ ತುಂಬ ಸವಾಲುಗಳು ಹುಟ್ಟಿಕೊಳ್ತವೆ. ನಾವೆಲ್ಲ ಅದಕ್ಕೆ ಜಾರಿಕೊಳ್ಳುವ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದೇವೆ. ಯಾವಾಗಲೂ ಮಕ್ಕಳ ಪ್ರಶ್ನೆಗೆ ಜಾರಿಕೊಳ್ಳುವ ಅಭ್ಯಾಸ ಬೇಡ. ನಮಗೆ ಗೊತ್ತಿಲ್ಲದಿದ್ದರೆ ಪ್ರಾಮಾಣಿಕವಾಗಿ ಅದನ್ನು ತಿಳ್ಕೊಂಡು ಮಕ್ಕಳಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡೋದು. ಓದುವುದರಿಂದ ಏನು ಲಾಭ ಇದೆ ಅಂತ ಕೇಳಿದರೆ ಮಕ್ಕಳಿಗೆ ಒಂದು ವಿಷಯ ಹೇಳುವ. ಪಾಠ ಓದಿದರೆ ನಿಮಗೆ ಮಕ್ಕಳಿಗೆ ಎಷ್ಟು ಅರ್ಥ ಆಗ್ತದೆ, ಅದನ್ನು ಬಾಯಿಹಾಟ ಮಾಡೋದಿದ್ದರೆ 10 ಸಲ ಓದೋದಿದ್ದರೆ ಅದು ಅರ್ಥ ಆಗುವುದಿಲ್ಲ. ಇದನ್ನು ನಾವು ನಮ್ಮ ಮಕ್ಕಳ ಹತ್ರ ಕೇಳಿ ತಿಳ್ಕೊಳ್ಳುವ. ಒಂದು ವಿಷಯ ಅರ್ಥ ಆಗಬೇಕಿದ್ರೆ ಎಷ್ಟು ಸಲ ಓದಬೇಕು? 10 ಸಲ ಓದಬೇಕು. ನೀನು 10 ಸಲ ಓದುವ ಪ್ರಯತ್ನವನ್ನು ಬಿಟ್ಟು ಅದನ್ನು ಅರ್ಥ ಮಾಡಿ 1 ಸಲ ಓದಿದರೆ ತಿಳಿಯುವ ಹಾಗೆ ನೀನು ಓದಬೇಕು. ಇದಕ್ಕೆ ನೀನೇನು ಮಾಡಬೇಕು? ಒಂದು ಕಥಾ ಪುಸ್ತಕವನ್ನು ಕೊಡು. ಇಲ್ಲಿ ನಾನು ಒಂದು ಓದಿದೆ, ನನಗೆ ಈಗ 1 ಸಲ ಓದಿದ ಒಳ್ಳೆಯ ಕಥೆ ನೆನಪಿಗೆ ಉಂಟು. ಒಂದು ಕಳ್ಳನ ಕತೆ, ಒಂದು ಮಕ್ಕಳ ಕತೆ, ನ್ಯಾಯಾಧೀಶರು ಮಕ್ಕಳಿಗೆ ಸಮಾನವಾಗಿ ಹಂಚುವಂತಹ ಕತೆ. 1 ಸಲ ಓದಿದ್ದರೆ ನೆನಪು. ಆ ಮಕ್ಕಳು ಕಥೆಯನ್ನು ಓದಿದಾಗ ನೀವು ಆ ಕಥೆಯಲ್ಲಿ ಏನು ಓದಿದ್ದೀರಿ ಅಂತೇಳಿ ಒಂದು ಪ್ರಶ್ನೆ ಮಾಡಿ. ಆ ಮಕ್ಕಳು ಪಟ ಆ ಕಥೆಯನ್ನು ಹೇಳ್ತಾರೆ. ನೀವು ಉದಾಹರಣೆಗೆ ಬೇಕಿದ್ದರೆ ನಮ್ಮ ಮನೆಯಲ್ಲಿ ಸೀರಿಯಲ್ ನೋಡುವ ಅಭ್ಯಾಸ ತುಂಬ ಇದೆ. ನಾನು ನಮ್ಮಲ್ಲಿಗೆ ನ್ಯೂಸ್ ಬರೀಲಿಕ್ಕೆ ಬರುವವರಿಗೆ ಕೆಲವು ಸಲ ಹೇಳೋದು, ನೀವು ನ್ಯೂಸ್ ಅಂದರೆ ಏನು ಬರೀತೀರಿ? ಜನರಿಗೆ ಅರ್ಥ ಆಗುವಾಗೆ ನಾವು ಬರೀಬೇಕು. ಜನರಿಗೆ ಅರ್ಥ ಆಗುವ ಹಾಗೆ ಬರೆಯುವುದೇ ನಮ್ಮ ಭಾಷೆಯ ಪಾಂಡಿತ್ಯ. ಯಾವುದೋ ಪಾಂಡಿತ್ಯದ ಭಾಷೆಯಲ್ಲಿ ಬರೆದರೆ ಅದು ಜನರಿಗೆ ಅರ್ಥ ಆಗುವುದಿಲ್ಲ. ನನಗೆ ಗೊತ್ತುಂಟು ಅಂತ ಹೇಳಿದ ಕೂಡಲೇ ದೊಡ್ಡ ದೊಡ್ಡ ಶಬ್ದಗಳನ್ನು ಉಪಯೋಗಿಸಿ ಅಲ್ಲಿ ಪಾಂಡಿತ್ಯ ಪ್ರದರ್ಶನ ಮಾಡಿದರೆ ಜನರಿಗೆ ಅರ್ಥವೇ ಆಗುವುದಿಲ್ಲ. ಜನರಿಗೆ ಸುಲಭ ಶಬ್ದಗಳಲ್ಲಿ ಅರ್ಥ ಆಗುವುದು. ಉದಾಹರಣೆಗೆ ನಮ್ಮ ಮನೆಯ ಹೆಂಗಸರಲ್ಲಿ ಕೇಳುವ, ನಮಗೆ ಎಷ್ಟು ಮಂದಿಗೆ ಸೀರಿಯಲ್ ನೋಡೋ ಅಭ್ಯಾಸ ಉಂಟಂತ ಗೊತ್ತಿಲ್ಲ. ನಾನಂತೂ ನೋಡುವ ವರ್ಗಕ್ಕೆ ಸೇರಿದವನಲ್ಲ. ಕೇಳಿದರೆ ಅವರು ಹೇಳ್ತಾರೆ, ಆ ಅರ್ಧ ಗಂಟೆಯ ಕಥೆಯನ್ನು 3 ಶಬ್ದಗಳಲ್ಲಿ 3 ಲೈನಲ್ಲಿ ಹೇಳ್ತಾರೆ, 3 ವಾಕ್ಯಗಳಲ್ಲಿ. ಕೊಡ ಇಂಚಾಡು ಇಂಚಾಡು ಇಂಚಾಡು. ಅದು ಹೇಗೆ ಅವರಿಗೆ ನೆನಪುಳಿಯುತ್ತದೆ? ಅಷ್ಟು ಅದರಲ್ಲಿ ಆಸಕ್ತಿ ಇದೆ. ಆಸಕ್ತಿ ಇರುವ ವಿಷಯವನ್ನು ನಾವು ಯಾವಾಗಲೂ ತೆಗೆದುಕೊಂಡ್ರೆ ಆ ವಿಷಯ ನಮಗೆ ಒಮ್ಮೆ ಓದಿದರೆ ಸಾಕು, ನೆನಪಿಗೊಳ್ಳುತ್ತದೆ. ಮಕ್ಕಳನ್ನು ಇದನ್ನು ಪ್ರಯೋಗ ಮಾಡಿ ನೋಡಿ. ಒಂದು ಒಳ್ಳೆಯ ಕಥೆಯನ್ನು ತಂದು ಕೊಟ್ಟು ನೋಡಿ. ಅವರ ಹತ್ರ ಹೇಳಿ, ನೀವು ಓದಿದ ನಂತರ ನನಗೆ ಈ ಕಥೆ ಹೇಳಬೇಕು, ನನಗೆ ಅರ್ಥ ಆಗಿಲ್ಲ. ಆ ಮಕ್ಕಳು ಎಷ್ಟು ಚಂದ ಮಾಡಿ ನಿಮಗೆ ಕಥೆ ಹೇಳ್ತಾರೆ ನೋಡಿ. ಒಂದೇ ಒಂದು ಸಲ ಕಥೆಯನ್ನು ಓದಿ ಆ ಮಕ್ಕಳು ನಮಗೆ ಹೇಳ್ತಾರೆ. ಆ ಅಭ್ಯಾಸ ಬೆಳೆದರೆ ಒಂದೇ ಸಲಕ್ಕೆ ಅಲ್ಲದಿದ್ದರೂ ಕನಿಷ್ಠ 2-3 ಸಲ ಓದಿದರೆ ಪಠ್ಯವನ್ನು ನೆನಪಿಟ್ಟುಕೊಳ್ಳುವಂತಹ ಅಭ್ಯಾಸಕ್ಕೆ ಮಕ್ಕಳು ಬೆಳೀತಾರೆ. ಇದಕ್ಕೆ ಒಗ್ಗಿಸಿಕೊಳ್ಳುವಂತಹ ಕ್ರಮವನ್ನು ನಾವು ಮೂಡಿಸಬೇಕು. ಇದಕ್ಕೆ ನಮ್ಮ ಹಿದಾಯತುಲ್ಲಾ ಮಾಸ್ಟರ್ ಅವರು ಒಂದು ಮಾದರಿಯಾಗಲಿ. ಮಕ್ಕಳಿಗೂ ಕೂಡ ಅವರು ತಮ್ಮ ಪ್ರಯತ್ನ, ಅವರು ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂತಹ ಅನುಭವವನ್ನು ಹೇಳಿಕೊಂಡರು. ಭಾಗವಹಿಸಿದ ಎಲ್ಲ ಸ್ಪರ್ಧೆಗಳಲ್ಲಿ ಬಹುಮಾನ ಸಿಕ್ಕದಿದ್ದರೂ ಮುಂದಕ್ಕಾದರೂ ಅವರಿಗೆ ಎಲ್ಲ ಸ್ಪರ್ಧೆಗಳಲ್ಲಿ ಬಹುಮಾನ ಸಿಕ್ಕಿ ಈಗಂತೂ ಒಂದು ಪ್ರಥಮ ಬಹುಮಾನ ಪಡೆದಿದ್ದಾರೆ. ಅದಕ್ಕಾಗಿ ಜಮಾತೆ ಇಸ್ಲಾಮಿ ಹಿಂದ್ ಉಳ್ಳಾಲ ಮತ್ತು ಇಲ್ಲಿಯ ನೇರಳೆಘಟ್ಟದ ಘಟಕದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರ ಈ ಸ್ಪರ್ಧಾ ಮನೋಭಾವ ಅವರಿಂದ ಅವರ ವಿದ್ಯಾರ್ಥಿಗಳಿಗೂ ಸಮಾಜಕ್ಕೂ ಬರುವಂತಾಗಲಿ. ಹಾಗೆ ಇಂತಹ ಒಂದು ಒಳ್ಳೆಯ ಸ್ಪರ್ಧೆಯನ್ನು ನಡೆಸಿದಂತಹ ಸನ್ಮಾರ್ಗ ವಾರಪತ್ರಿಕೆಯವರಿಗೂ ಅದಕ್ಕೆ ಸಂಬಂಧಪಟ್ಟವರಿಗೂ ನಾನು ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎರಡಕ್ಕೂ ಮಿಗಿಲಾಗಿ ಇಂತಹ ಬಹುಮಾನವನ್ನು ಪಡೆದವರಿಗೆ ನಾವು ಸಮಾಜದಲ್ಲಿ ಗುರುತಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು. ಅವರು ಮಾದರಿಯಾಗಿ ಎಲ್ಲರಿಗೂ ತೋರಿಸಬೇಕು ಅಂತಹ ಈ ಕಾರ್ಯಕ್ರಮವನ್ನು ಮಾಡಿದಂತಹ ಸಂಘಟಕರಿಗೂ ಎಲ್ಲಕ್ಕಿಂತ ಮಿಗಿಲಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಎಲ್ಲರಿಗೂ ವಂದಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ ಎಂದು ಎನ್ನಲಿಕ್ಕೆ ಅದೊಂದು ಶಬ್ದ ನಮಗೆ ಸಾಕು. ಅದೇ ರೀತಿ ಪ್ರಥಮ ಸ್ಥಾನ ಪಡೆದ ಎಸ್ಎ ಕಾಂಪಿಟೇಷನ್ ಪ್ರಥಮ ಸ್ಥಾನ ಪಡೆದ ಚೇತನ್ ಕೊಪ್ಪ ಅವರೊಂದು ಮಾತು ಹೇಳಿದರು, ಅಧ್ಯಯನ ಮಾಡದ ಶಿಕ್ಷಕನಷ್ಟು ಡೇಂಜರ್ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಬೇರೊಂದಿಲ್ಲ ಅಂತ ಹೇಳಿ.
ಅದಕ್ಕೆಲ್ಲರಿಗೊಂದು ಸ್ಫೂರ್ತಿದಾಯಕವಾಗಿದೆ. ನಮ್ಮ ಇಂದಿನ ಪ್ರಥಮ ವಿಜೇತರು ಕ್ವಿಜ್ ಸನ್ಮಾರ್ಗ ಆಯೋಜಿಸಿದ ಕ್ವಿಜ್ ಕಾರ್ಯಕ್ರಮದ ಪ್ರಥಮ ವಿಜೇತರಾಗಿದ್ದಾರೆ ಜನಾಬ್ ಹಿದಾಯತುಲ್ಲಾ. ಇವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಅದೇ ರೀತಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಾ ಇಲ್ಲಿ ಬಂದು ಸೇರಿದ ನನ್ನ ಎಲ್ಲ ಗಣ್ಯ ಅತಿಥಿಗಳಿಗೂ ಅದೇ ರೀತಿ ಸಭಿಕರಿಗೂ ನಾನು ಈ ಸಂದರ್ಭದಲ್ಲಿ ಒಂದೇ ಮಾತಿನ ಧನ್ಯವಾದವನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ನಮ್ಮೆಲ್ಲರ ಮೇಲೆ ದೇವರ ಸೃಷ್ಟಿಕರ್ತನ ಅನುಗ್ರಹ ಇರಲಿ ಎಂದು ಹೇಳುತ್ತಾ ವಾಖಿರ್ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.